ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕನಸಿನ ಮನೆ ಅಂದರೆ ಅದು ಪಕ್ಕಾ ಪ್ಲಾನಿಂಗ್ನಲ್ಲಿ ನಿರ್ಮಾಣ ಆಗಬೇಕು. ಕೆಲವೊಂದಿಷ್ಟು ಜನರಿಗೆ ನಮ್ಮ ಮನೆ ಅಂತ ಹೇಳಿದರೆ ಅದು ಆಧುನಿಕತೆಯ ಟಚ್ನೊಂದಿಗೆ ನಿರ್ಮಾಣ ಆಗಬೇಕು ಅನ್ನುವಂಥ ಕನಸಿರುತ್ತೆ. ಇನ್ನೂ ಕೆಲವರಿಗೆ ಓಲ್ಡ್ ಈಸ್ ಆಲ್ವೇಸ್ ಗೋಲ್ಡ್ ಅನ್ನೋ ರೀತಿಯಾಗಿ ಹಳೆಯ ಕಾಲದ ಟಚ್ ಇರಬೇಕು, ಅದರಲ್ಲಿ ಹೊಸತನ ಇರಬೇಕು ಅನ್ನುವಂತಹ ಕನಸಿರುತ್ತೆ. ನಿಮ್ಮ ಮನೆ ಕಚೇರಿಗೆ ನಿಮಗೆ ಇಷ್ಟವಾಗೋ ರೀತಿಯಾದಂತಹ ಪಕ್ಕಾ ಪ್ಲ್ಯಾನಿಂಗನ್ನು ಕೊಟ್ಟು ನಿಮ್ಮ ಕನಸಿನ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸೋದಕ್ಕೆ ಇದೀಗ ಬಿಲ್ಡ್ಟೆಕ್ ಎಕ್ಸ್ಪೋ 2026 ಸಿದ್ಧವಾಗಿರುವಂಥದ್ದು. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಸೆಂಟರ್ ಹಾಗೂ US ಕಮ್ಯುನಿಕೇಷನ್, ಸುದ್ದಿ ಮಾಹಿತಿ ಟ್ರಸ್ಟ್, ಸುದ್ದಿ ಅರಿವು ಎಂಟರ್ಪ್ರೈಸಸ್ ಇವುಗಳ ಸಹಯೋಗದಲ್ಲಿ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಾಲಯದ ಎದುರು ಇರುವಂತಹ ಗದ್ದೆಯಲ್ಲಿ ಫೆಬ್ರವರಿ 21, 22, 23 ಹೀಗೆ 3 ದಿನಗಳ ಕಾಲ ಈ ಒಂದು ಎಕ್ಸ್ಪೋ ನಡೀತಾ ಇರುವಂಥದ್ದು. ಕಟ್ಟಡ ನಿರ್ಮಾಣ ಅಂತ ಹೇಳಿದಾಗ ಈ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗುವಂಥ ಸಾಮಗ್ರಿಗಳು, ಉತ್ಪನ್ನಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಲಾಗ್ತಾ ಇರುವಂಥದ್ದು. ಸಿಮೆಂಟ್ ಆಗಿರ್ಬೋದು, ಹೊಯ್ಗೆ, ಪೈಂಟ್, ಟೈಲ್ಸ್, ಗ್ರಾನೈಟ್ ಹೀಗೆ ಎಲ್ಲ ರೀತಿಯಂಥ ಮಾಹಿತಿಗಳನ್ನು ಕೊಡ್ತಾರೆ. ಇದರ ಜೊತೆಗೇನೆ ಫರ್ನಿಚರ್, ಇಂಟೀರಿಯರ್ ಇವುಗಳ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಸುಮಾರು 60ಕ್ಕಿಂತಲೂ ಹೆಚ್ಚು ಸ್ಟಾಲ್ಗಳು ಇದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾದರೆ ಬಿಲ್ಡ್ಟೆಕ್ ಎಕ್ಸ್ಪೋ 2026 ಸಂಪೂರ್ಣ ಚಿತ್ರಣ ಯಾವ ರೀತಿಯಾಗುತ್ತೆ, ಮಹಾಲಿಂಗೇಶ್ವರ ದೇವಾಲಯದ ಎದುರಿರುವಂಥ ಗದ್ದೆಯಲ್ಲಿ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. US ಕಮ್ಯುನಿಕೇಷನ್ನ ಕಲ್ಮೇಶ್ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಪುತ್ತೂರಿನ ಮಣ್ಣಿನಲ್ಲಿ ಬಿಲ್ಡ್ಟೆಕ್ 2026 ನಡೀತಾ ಇದೆ ಸರ್. ಹಾಗಾಗಿ ಜನ ಎಲ್ಲ ಕಾಯ್ತಾ ಇದ್ದಾರೆ, ಹೆಂಗಿರುತ್ತಪ್ಪ ಇದು ಅನ್ನುವಂಥ, ಯಾಕಂದ್ರೆ ಪುತ್ತೂರಿಗೆ ಇದು ಹೊಸತ್ತು. ಹಾಗಾಗಿ ಹೇಗಿರುತ್ತೆ ಇದ್ರ ಸಂಪೂರ್ಣ ಚಿತ್ರಣ ಅಂತ. ನನ್ನ ಹೆಸರು ಕಲ್ಮೇಶ್ ತೋಟದ, US ಕಮ್ಯುನಿಕೇಷನ್ಸ್ದು ಮ್ಯಾನೇಜರ್. ನಾವು ಈ ನಮ್ಮ ಪುತ್ತೂರಿನ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಕಡೆಯಿಂದ ಒಂದು ಜನರಿಗೆ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್ಗಳೇನಿದ್ದಾವೆ, ಈಗ ಇಂಜಿನಿಯರ್ಸ್ ಸಾಮಾನ್ಯವಾಗಿ ಮನೆ ಕಟ್ಟೋರಿಗೆ ಸಜೆಸ್ಟ್ ಮಾಡೋದು ಸ್ಯಾಂಡು, ಅಗ್ರಿಗೇಟ್ಸು, ಆಮೇಲೆ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಸಿಮೆಂಟು, ಸ್ಟೀಲು ಮತ್ತು ಪ್ಲೈವುಡ್ಸು, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಆವಾಗ ಜನಗಳಿಗೆ ಇದರದ್ದು ಕ್ವಾಲಿಟಿ ಯಾವುದು, ಯಾವ ಕಂಪ್ನಿದು, ಎಲ್ಲಿಂದ ಬಂದಿದೆ, ಇದರದ್ದು ಗುಣಮಟ್ಟ ಹೇಗೆ, ಇನ್ನೊಂದು ಒಂದು ಸಂಶಯ ಉಳಿತದೆ. ಸೊ ಹಾಗಾಗಬಾರ್ದು ಅಂತ ನಮ್ಮ ಅಸೋಸಿಯೇಷನ್ ಎಲ್ಲ ಮೆಂಬರ್ಸು ಒಂದು ಜನರಿಗೆ ಒಂದು ನಮ್ಮ ಪ್ರಾಡಕ್ಟ್ಗಳನ್ನ ಅನಾವರಣ ಮಾಡುವ, ನಾವು ಉಪಯೋಗಿಸುವ ಸಜೆಸ್ಟ್ ಮಾಡುವ ಪ್ರಾಡಕ್ಟ್ಗಳನ್ನ ತೋರಿಸುವ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಬಿಲ್ಡ್ಟೆಕ್ ಅಂಥೇಳಿ ಒಂದು ಎಕ್ಸಿಬಿಷನ್ ಮಾಡ್ತಾಯಿದ್ದೀವಿ. ಇದರ ಉದ್ದೇಶ ಮನೆ ಕಟ್ಟೋರಿಗೋಸ್ಕರ ಮಾಹಿತಿಯನ್ನು ಕೊಡೋದು ಉಚಿತವಾಗಿ, ಸಂಪರ್ಕ ಮತ್ತು ಇಲ್ಲಿ ಸ್ಟಾಲ್ ವಿಸಿಟ್ ಮಾಡೋರಿಗೆ ಮತ್ತು ಎಂಟ್ರಿ ಟಿಕೆಟ್ ಯಾವುದಿಲ್ಲ, ಫ್ರೀಯಾಗಿ ನಾವು ಇಲ್ಲಿ ವಿಸಿಟ್ ಮಾಡಿಸೋ. ಇಲ್ಲಿ ಸಾಮಾನ್ಯವಾಗಿ ಸಿಮೆಂಟ್ ಕಂಪ್ನಿಗಳಿದ್ದಾವೆ, ಸಿಮೆಂಟ್ ಪ್ರಾಡಕ್ಟ್ಸ್ ಇದೆ, ಎಲೆಕ್ಟ್ರಿಕಲ್ಸ್ ಪ್ರಾಡಕ್ಟ್ಸ್ಗಳಿದ್ದಾವೆ, ಟೈಲ್ಸ್ ಇದ್ದಾವೆ, ಆಮೇಲೆ ಪ್ಲೈವುಡ್ಸ್ ಇದ್ದಾವೆ, ಬೇರೆ ಬೇರೆ ಎಲ್ಲ ಮನೆ ಕಟ್ಟೋಕ್ಕೆ ಇಂಟೀರಿಯರ್ಸ್ ಪ್ರಾಡಕ್ಟ್ ಇದ್ದಾವೆ. ಮನೆ ಕಟ್ಟೋರು, ಕಟ್ಟಬೇಕಾಗಿ ಪ್ಲ್ಯಾನ್ ಮಾಡೋರು, ಆಲ್ರೆಡಿ ಕಟ್ಟಿ ಮುಗಿಸಿ ಇಂಟೀರಿಯರ್ ಮಾಡಬೇಕನ್ನೋರು, ಅಥವಾ ಮತ್ತೆ ಪ್ರಾಡಕ್ಟ್ಗಳ ಬಗ್ಗೆ ತಿಳುವಳಿಕೆಯನ್ನು ತೊಗೋಬೇಕನ್ನೋರಿಗೆ ಇದು ಒಳ್ಳೆಯ ಒಂದು ಪ್ಲಾಟ್ಫಾರ್ಮ್. ಇದು ನೋಡಿ ತಿಳ್ಕೊಳ್ಬೋದು. ನೀವೊಂದು ಸರಿ ಒಳಗೆ ಬಂದರೆ ನಿಮಗೊಂದು ಒಳ್ಳೆ ಯೂನಿವರ್ಸಿಟಿಗೆ ಬಂದಂಗೆ ಆಗುತ್ತೆ. ಎಲ್ಲ ಪ್ರಾಡಕ್ಟ್ ಬಗ್ಗೆ ಅಲ್ಲಿ ಇಲ್ಲೇನು ನಮ್ಮ ಅಟೆಂಡರ್ಸ್ ಇರ್ತಾರಲ್ಲ, ಸ್ಟಾಲ್ ಮಳಿಗೆದಾರರು, ನಿಮಗೆ ತಮ್ಮ ಪ್ರಾಡಕ್ಟ್ ಬಗ್ಗೆ ಅಷ್ಟೇ ಹೇಳಲ್ಲ, ಅದ್ರ ಜೊತೆ ಯಾವುದು ಎಲ್ಲಿ ಉಪಯೋಗ ಆಗುತ್ತೆ, ಅದರ ಗುಣಮಟ್ಟ ಹೇಗೆ, ನೀವೇನು ಆಲ್ರೆಡಿ ತಪ್ಪು ಮಾಡಿದ್ದೀರಾ, ಯಾವುದು ಸರಿ ಮಾಡಿದರೆ ಸರಿ ಆಗುತ್ತೆ, ನಮ್ಮ ಪ್ರಾಡಕ್ಟು ಎಲ್ಲಿ ಉಪಯೋಗ ಆಗೋದಿಲ್ಲ, ಇದೆಲ್ಲ ಮಾಹಿತಿಯನ್ನು ಸರಿಯಾಗಿ ಹೇಳ್ತಾರೆ. ಅದಕ್ಕೆ ಯಾವುದು ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ಹೇಳ್ತಾರೆ. ಆಮೇಲೆ ಮೊಬೈಲ್ ನಂಬರ್ ಕೊಡ್ತಾರೆ. ಆಮೇಲೆ ಕೆಲವೊಂದಿಷ್ಟು ಜನ ನಿಮ್ಮ ಸೈಟಿಗೆ ಬಂದು ಅದನ್ನು ಟೆಸ್ಟ್ ಮಾಡಿ ನೋಡಿ ಕೂಡ ಅವಕಾಶವನ್ನು ಕೊಡ್ತಾರೆ, ಅದು ಕೂಡ ಫ್ರೀಯಾಗಿರ್ತದೆ. ಇಲ್ಲಿ ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್ನವರು ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಜನಸಾಮಾನ್ಯರಿಗೆ ಯಾವ ರೀತಿ ಮುಟ್ತಾ ಇದ್ದಾವೆ, ಅವರು ಮತ್ತು ಯಾವ ರೀತಿ ಉಪಯೋಗ ಆಗ್ತಾವೆ ಅನ್ನೋ ಒಂದು ಉದ್ದೇಶದಿಂದ, ಪಾರದರ್ಶಕತೆಯನ್ನು ತೋರಿಸೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ. ಎಷ್ಟು ಸ್ಟಾಲ್ಗಳಿರ್ಬೋದು ಮೇಡಮ್? ನಮ್ಮ ಹತ್ರ ಈಗ ಇದು ಫಸ್ಟ್ ಟೈಮ್ ಪುತ್ತೂರಲ್ಲಿ ಆಗಿರೋದ್ರಿಂದ ನಮಗೆ ಇಲ್ಲಿ ಲೋಕಲ್ ಡೀಲರ್ಗಳಿಂದ, ಅಂದರೆ ಮಟೀರಿಯಲ್ ಸಪ್ಲೈಯರ್ಸ್ ಕಡೆಯಿಂದ ಅಷ್ಟೊಂದು ಮಟ್ಟಿಗೆ ನಮಗೆ ಬೆಂಬಲ ಸಿಗದೇ ಇರ್ಬೋದು. ಆ ಉದ್ದೇಶದಿಂದ ಇಲ್ಲಿ ಸ್ಟಾಲ್ಗಳ ಸಂಖ್ಯೆ ಕಮ್ಮಿ ಆಗಿದೆ. ಒಂದು 40-45 ಸ್ಟಾಲ್ಗಳನ್ನ ನಾವು ಇಲ್ಲಿ ಮಾಡಿದ್ದೀವಿ, ಬಿಲ್ಡಿಂಗ್ ಮಟೀರಿಯಲ್ ಸಂಬಂಧಪಟ್ಟಿದ್ದು. ಬೇರೆ ಎಲ್ಲ ನಾವು ಬೇರೆ ಕಡೆ ಎಲ್ಲ ನಾವು ಎಕ್ಸಿಬಿಷನ್ ಮಾಡುವಾಗ 120-150 ಈ ರೀತಿ ಸ್ಟಾಲ್ಗಳಿರ್ತವೆ. ಇದು ಫಸ್ಟ್ ಟೈಮ್ ಪುತ್ತೂರಲ್ಲಿ ನಾವು ಮಾಡ್ತಾ ಇರೋದ್ರಿಂದ 45 ಸ್ಟಾಲ್ವರೆಗೂ ಇದೆ. ಪುತ್ತೂರಿನಲ್ಲಿ ಹೊಸತನ, ಹಾಗಾಗಿ ಎಷ್ಟು ಜನ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ನಿಮಗೆ? ನೋಡಿ, ನಮ್ಮ ಇಂಡಸ್ಟ್ರಿನೇ ಹಾಗೆ ಒಂದು ಸ್ವಲ್ಪ ಕ್ರೇಜಿ ಇರ್ತದೆ.
ಇದು ಹೊಸದು ಎಕ್ಸಿಬಿಷನ್. ನೀವು ನೋಡಿ, ಬೇರೆ ಬೇಕಾದಷ್ಟು ಪುತ್ತೂರಲ್ಲಿ ನೀವು ಎಕ್ಸಿಬಿಷನ್ ನೋಡಿರಲ್ಲ. ಇದು ನಿಮಗೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೀವು ನೋಡುವಂಥ ಸ್ಟಾಲ್ಗಳನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ನೀವು ದೊಡ್ಡ ದೊಡ್ಡ ಬೆಂಗಳೂರು BIC ಅಲ್ಲಿ ಹೋದಾಗ ನೀವು ಯಾವ ರೀತಿ ಇಂಟರ್ನ್ಯಾಷನಲ್ ಎಕ್ಸಿಬಿಷನಲ್ಲಿ ನೋಡಿದಾಗ ಸ್ಟಾಲ್ಗಳು ಸಿಗ್ತದೆ, ಅದೇ ರೀತಿ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಮತ್ತು ಒಂದು ಚಂಡೀಗಢದಿಂದ ಒಂದು ಕಂಪ್ನಿ ಬಂದಿದೆ, ಆ ಸ್ಟಾಲ್ ರೆಡಿ ಮಾಡೋಕ್ಕೆ ಅವರಿಗೆ 3 ದಿನ ಬೇಕು. ಮತ್ತು ಇನ್ನೊಂದು ಮಹಾರಾಷ್ಟ್ರದಿಂದ ಒಂದು ಸ್ಟಾಲ್ ಬಂದಿದೆ, ಲಿಸಾ ಸ್ವಿಚಸ್ ಅಂತೇಳಿ, ಅವರು ಸ್ಟಾಲ್ ರೆಡಿ ಮಾಡೋಕ್ಕೆ 2 ದಿನ ಬೇಕು. ನಿಮಗೆ ಅವ್ರ ಸ್ಟಾಲ್ ನೋಡಿದರೆ ಹೀಗೆ ಅನ್ನಿಸ್ತದೆ, ಒಂದು ಯಾವುದೋ ಶೋರೂಮ್ಗೆ ವಿಸಿಟ್ ಮಾಡ್ತಾ ಇದ್ದೀನಿ ಅನ್ನೋ ಅಂತ ಫೀಲಿಂಗ್ ಬರ್ತದೆ. ಮತ್ತು ಈ ಜಾಲ್ ಬಾತ್ ಫಿಟ್ಟಿಂಗ್ ಅಂತ ಒಂದು ಸ್ಟಾಲ್ ರೆಡಿ ಆಗ್ತಾ ಇದೆ. ಇನ್ನು ಸುಮಾರು ಸ್ಟಾಲ್ ಬರಲಿಕ್ಕುಂಟು. ನಾಳೆ ಸಾಯಂಕಾಲವರೆಗೂ ಎಲ್ಲ ಫಿಲ್ ಆಗಿರ್ತದೆ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಅದು ಎಲ್ಲ ಸ್ಟಾಲ್ಗಳು ನೋಡಿದರೆ, ಆ ಪ್ರಾಡಕ್ಟ್ಗಳು ನೋಡಿದರೆ ಎಲ್ಲ ಫಿನ್ಸಿಂಗು ಮುಟ್ಲಿಕ್ಕೆ ಸಿಗ್ತದೆ. ಆಮೇಲೆ ಒಂದು ಒಳ್ಳೆ ಶೋರೂಮಿಗೆ ಬಂದಂಗೆ ಫೀಲಿಂಗ್ ಇರ್ತದೆ. ಒಂದು 3 ದಿವಸದಲ್ಲಿ ಈ ರೀತಿ ಒಂದು ಪರಿಣಾಮಕಾರಿಯಾಗಿ ಎಕ್ಸಿಬಿಷನ್ ನಾವು ಮಾಡ್ತಾಯಿದ್ದೀವಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ 3 ದಿನ? ಮೇಡಮ್, ನಮಗೆ ಬೆಳಗ್ಗೆ 10:30ಯಿಂದ ನಾವು ನಮ್ಮ ಎಕ್ಸಿಬಿಷನ್ ಪ್ರಾರಂಭ ಆಗ್ತದೆ. ಆಮೇಲೆ ರಾತ್ರಿ 8:30ವರೆಗೂ ನಮ್ಮ ಪ್ರದರ್ಶನ ಇರ್ತದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಿಮ್ಗೆ ಆಗಲೇ ನಾವು ಒಂದು ಇನ್ವಿಟೇಷನ್ಸನ್ನು ಪ್ರಿಂಟ್ ಮಾಡಿವೆ. ನಮ್ಮ MLA ಆದಿ ಬೇರೆ ಬೇರೆಯವರೆಲ್ಲ ಬರ್ತಾ ಇದ್ದಾರೆ. ನಿಮ್ಮ 11 ಗಂಟೆಗೆ ನಮ್ಮ ಉದ್ಘಾಟನೆ ಆಗ್ತದೆ. ಅದು ಬರೋ ಶನಿವಾರ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೆಚ್ಚು ಜನರಿಗೆ ಈ ಕಾರ್ಯಕ್ರಮ ತಲುಪುವಂತೆ ಮಾಡಲಿ ಅಂತೇಳಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ಮನೆ ನಿರ್ಮಾಣ ಮಾಡಬೇಕು, ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಮಾಹಿತಿಗಳು ಎಷ್ಟೇ ಇದ್ರೂ ಕೂಡ ಕಮ್ಮಿ ಅಂತಾನೆ ಅನಿಸುತ್ತೆ. ಈ ಹೊತ್ತಿಗೆ ಪರ್ಫೆಕ್ಟ್ ಆಗಿರುವಂಥ ಪ್ಲಾನಿಂಗನ್ನು ನಮ್ಮ ಕೈಗೆ ಇಡೋರು ಯಾರಾದರೂ ಇದ್ದರೆ ನಮಗೂ ಬೆಸ್ಟ್ ಅಂತ ಅನಿಸುತ್ತೆ ಅಲ್ವಾ? ಇಲ್ಲದೇ ಇದ್ದರೆ ನೀವೀಗಾಗಲೇ ಮನೆಯನ್ನು ಕಟ್ಟಿದ್ದೀರಾ, ಅದರಲ್ಲಿ ಒಂದಿಷ್ಟು ಚೇಂಜಸನ್ನು ಮಾಡಬೇಕು, ಅದಕ್ಕೆ ಒಂದಿಷ್ಟು ಇಂಟೀರಿಯರನ್ನು ಆ್ಯಡ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಕೂಡ ಇದು ಪರ್ಫೆಕ್ಟ್ ಆಗಿರುವಂಥ ಎಕ್ಸ್ಪೋ. ಹಾಗಾಗಿ ನೀವು ಬನ್ನಿ, ನಿಮ್ಮ ಮನೆಯ ಅಂದಚಂದವನ್ನು ಇನ್ನೂ ಹೆಚ್ಚಿಸಿಕೊಳ್ಳಿ, ನಿಮ್ಮ ಕಟ್ಟಡಕ್ಕೆ ಇನ್ನಷ್ಟು ಉತ್ತಮವಾಗಿರುವಂಥ ಮೆರುಗನ್ನು ನೀಡಬೇಕು ಅಂತ ಹೇಳಿದರೆ ಬಿಲ್ಡ್ ಟೆಕ್ ಎಕ್ಸ್ಪೋ 2026ಗೆ ಭೇಟಿ ನೀಡಿ. 3 ದಿನಗಳ ಕಾಲ, ಅಂದರೆ ಫೆಬ್ರವರಿ 21, 22, 23 ಹೀಗೆ 3 ದಿನಗಳ ಕಾಲ ಮಹಾಲಿಂಗೇಶ್ವರ ದೇವಾಲಯದ ದೇವರ ಮಾರುಗದ್ದೆಯಲ್ಲಿ ಈ ಒಂದು ಎಕ್ಸ್ಪೋ ನಡೀತಾ ಇರುವಂಥದ್ದು. ಹಾಗಾಗಿ ವಿಸಿಟ್ ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.